ನಮಸ್ಕಾರ, ನಾನು ಕಾವ್ಯ. ಸನ್ ಪ್ರೀಮಿಯಂ ರಿಫಂಡ್ ಸನ್ಫ್ಲವರ್ ಅಂಡ್ ರೋಹನ್ ಕಾರ್ಪೊರೇಷನ್ ಪ್ರೆಸೆನ್ಸ್ ಈ ಸಂಚಿಗೆ ಸ್ವಾಗತ. ಪವರ್ಡ್ ಬೈ ಮಲ್ಪರ್ ಗೋಲ್ಡ್ ಅಂಡ್ ಡೈಮಂಡ್, ಫೋಕ್ಸ್ ವ್ಯಾಗನ್ ಮಂಗಳೂರು, ದಿ ಓಷನ್ ಪರ್ಲ್. ಇದೀಗ ಸುದ್ದಿಯ ವಿವರ. ಲಾಕ್ಡೌನ್ನಿಂದ ಕಂಗೆಟ್ಟಿರುವ ಕಾರ್ಮಿಕ ವರ್ಗಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೂಕ್ತ ಪ್ರೋತ್ಸಾಹ ಧನ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಲಾರೆನ್ಸ್ ಡಿಸೋಸಾ ಆಗ್ರಹಿಸಿದ್ದಾರೆ. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ನಿಂದ ಮೃತಪಟ್ಟ ಕಾರ್ಮಿಕರ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿ ಪರಿಹಾರ ಧನ ನೀಡಬೇಕು. ಅದೇ ರೀತಿ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಬೇಕು. ಕಾರ್ಮಿಕ ಇಲಾಖೆಯಲ್ಲಿ ಭವಿಷ್ಯ ನಿಧಿ ಖಾತೆಯಲ್ಲಿ ನೋಂದಾವಣೆ ಮಾಡಿಕೊಳ್ಳದವರಿಗೂ ಭವಿಷ್ಯ ನಿಧಿ ಯೋಜನೆಯ ಹಣವನ್ನು ಬಳಸಿಕೊಂಡು ಮಾಸಿಕ ಪಿಂಚಣಿಯ ಮುಖಾಂತರ 6 ತಿಂಗಳ ತನಕ 10,000 ಅವರ ಖಾತೆಗೆ ಹಣ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಕಟ್ಟಡ ಕಾರ್ಮಿಕರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ನೀಡಬೇಕು ಹಾಗೂ ಇನ್ನಿತರ ಕಾರ್ಮಿಕ ಬೇಡಿಕೆಗಳಿಗೆ ಸರ್ಕಾರ ಸೂಕ್ತ ಸ್ಪಂದನೆ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಈ ಕಾರ್ಮಿಕ ವರ್ಗದವರಿಗೆ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಸೂಕ್ತವಾದ ಸಹಾಯಧನ ಅಥವಾ ಪ್ರೋತ್ಸಾಹಧನವನ್ನು ನೀಡಬೇಕೆಂದು ನಾವು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕ ಒತ್ತಾಯಿಸ್ತಾ ಇದ್ದೇವೆ. ಕೋವಿಡ್ ಕಾಯಿಲೆಯಿಂದ ಮರಣ ಹೊಂದಿದ ಕಾರ್ಮಿಕರ ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳ ಪರಿಹಾರಧನವನ್ನು ನೀಡಬೇಕು. ಅದೇ ರೀತಿ ಅವರ ಮಕ್ಕಳಿಗೆ PG ವರೆಗೆ ಉಚಿತವಾದಂಥ ಶಿಕ್ಷಣವನ್ನು ನೀಡಬೇಕು. ಎರಡನೇದಾಗಿ ಅನ್ಕ್ಲೈಮ್ಡ್ ಹಕ್ಕು ಪಡೆಯದ ಭವಿಷ್ಯ ನಿಧಿ ಯೋಜನೆಯ ಹಣವನ್ನು ಬಳಸಿ ಕಾರ್ಮಿಕ ವರ್ಗಕ್ಕೆ ಮಾಸಿಕ ಪಿಂಚಣಿ ಮುಖಾಂತರ 6 ತಿಂಗಳುಗಳವರೆಗೆ ಆದರೂ ಪ್ರತಿ ಮಾಸ 10,000 ರೂಪಾಯಿಗಳ ಹಣವನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು. ಕಟ್ಟಡ ನಿರ್ಮಾಣ ಮೇಲ್ತೆರಿಗೆಯಿಂದ ಬಿಲ್ಡಿಂಗ್ ಸೆಸ್ನಿಂದ ಸರ್ಕಾರದ ಅಧೀನದಲ್ಲಿರುವ ಸುಮಾರು 8,000 ಕೋಟಿಗಿಂತ ಹೆಚ್ಚಿನ ಹಣ ಸರ್ಕಾರದ ಅಧೀನದಲ್ಲಿದೆ. ಇದನ್ನು ಉಪಯೋಗಿಸಿ ಕಟ್ಟಡ ಕಾರ್ಮಿಕರಿಗೆ ಸೂಕ್ತ ಸಹಾಯಧನದ ವ್ಯವಸ್ಥೆಯನ್ನು ಮಾಡಬೇಕು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಉಳ್ಳಾಲ್, ಸದಾಶಿವ ಶೆಟ್ಟಿ, ರಾಕೇಶ್ ದೇವಾಡಿಗ, ಗಣೇಶ್ ಪೂಜಾರಿ, ಪ್ರಕಾಶ್ ಬಿ ಸಾಲ್ಯಾನ್, ಸುನಿಲ್, ಮುಸ್ತಫಾ, ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.